ನಮಸ್ಕಾರ. ನಿನ್ನೆ ಸುನೀಲ್ ಕುಮಾರ್ ಅವರು ವಿಜಯೋತ್ಸವದ ಸಂದರ್ಭದಲ್ಲಿ ನನ್ನ ಬಗ್ಗೆ ಕೆಲವೊಂದು ಕೆಟ್ಟದಾಗಿ ಮಾತನಾಡಿದ್ದಾರೆ. ನಾನು ಇಲ್ಲಿವರೆಗೆ ಅವರ ವೈಯಕ್ತಿಕ ತೇಜೋವಧಿಯನ್ನು ನಾನು ಮಾಡಲಿಲ್ಲ. ಒಬ್ಬ ಶಾಸಕ, ಒಬ್ಬ ಮಂತ್ರಿ ಇದ್ದಂಥ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಜೊತೆಗೆ ಭ್ರಷ್ಟಾಚಾರ ಎಷ್ಟಾಗಿದೆ ಅಂತನ್ನುವಂಥದ್ದನ್ನ ನಾನು ಉಲ್ಲೇಖ ಮಾಡಿದೆ. ಬರೇ ಬಾಯಿ ಮಾತಿನಲ್ಲಷ್ಟೇ ಅಲ್ಲ, ದಾಖಲೆಗಳನ್ನು ಕೂಡ ಬಹಿರಂಗಗೊಳಿಸಿದೆ. ಇನ್ನು ಅಭಿವೃದ್ಧಿ ಅಂತ ಮಾತನಾಡುವಂತಹ ಮಾನ್ಯ ಶಾಸಕರೇ, ಮುಖ್ಯ ರಸ್ತೆಗಳು, ಪಾರ್ಕ್ಗಳು, ಮಾರಿಗುಡಿ ಇತ್ಯಾದಿ ಕೆಲವೊಂದು ಅಭಿವೃದ್ಧಿ ಮಾಡಿದೆ. ಅದರ ಅಭಿವೃದ್ಧಿ ಜೊತೆನೇ ಕಮಿಷನ್ ಮತ್ತು ಕಲೆಕ್ಷನ್ ಕೂಡ ಮಾಡಿದೆ. ಅದಕ್ಕೆ ಆಧಾರ ಇದ್ದಾರೆ. ಇನ್ನು ಬಿ ಟೀಮ್ ಮತ್ತು ಮಾಸ್ಟರ್ ಡೀಲ್ ಮಾಸ್ಟರ್ ಅಂತ ಅನ್ನುವಂಥದ್ದು ಉಲ್ಲೇಖ ಮಾಡಿದೆ. ಸುನೀಲ್ ಕುಮಾರ್ ಅವರೇ, ಹಣ ಗಳಿಸೋಗೋಸ್ಕರ ನಾನು ಧಾರವಾಡದಿಂದ ಕಾರ್ಕಳದವರೆಗೆ ಬರಬೇಕಾಗಿಲ್ಲ. ಇನ್ನು 48 ವರ್ಷ ನಾನು ಮನೆ ಬಿಟ್ಟಾಯ್ತು. ಹಣ ಗಳಿಸಕ್ಕೆ 48 ವರ್ಷ ಬೇಕಾಗಿಲ್ಲ. ಇದು ಬಾರಿ ಹೇಳಿದ್ದೀನಿ. ಇದು 100ಕ್ಕೆ 100 ಸತ್ಯವಾದ್ದು ಅಂತನ್ನುವಂಥ ಜನರು ಕೂಡ ಒಪ್ಕೊಂಡಿದ್ದಾರೆ, ಗೊತ್ತಿದೆ. ಇನ್ನು ಈ ಅಭಿವೃದ್ಧಿಯ ನಾನು ಹೇಳಿದೆ, ಅಭಿವೃದ್ಧಿಯ ದೃಷ್ಟಿಯಿಂದ ಭ್ರಷ್ಟಾಚಾರದ ಬಗ್ಗೆ ನಾನು ಮಾತನಾಡಿದೆ, ಭ್ರಷ್ಟಾಚಾರದ ಉಲ್ಲೇಖವನ್ನು ಮಾಡಿದೆ. ಅದರ ಒಂದು ಶಬ್ದ ಕೂಡ ಆ ಭ್ರಷ್ಟಾಚಾರದ ಬಗ್ಗೆ ಉಲ್ಲೇಖ ಮಾಡ್ತಾ ಇಲ್ಲ. ಅದು ತಪ್ಪು ಒಪ್ಪು ಅನ್ನುವಂಥದ್ದು ನೀವು ಹೇಳ್ತಾ ಇಲ್ಲ. ಅಂದ್ರೆ ಅದರ ಅರ್ಥ ನೀವು ಭ್ರಷ್ಟರಿದ್ದೀರಿ ಅಂತನ್ನುವಂಥದ್ದು ಸಿದ್ಧ ಆಗತ್ತೆ. ಅದನ್ನು ಮುಚ್ಚಾಕಕ್ಕೆ ಇವತ್ತು ಡೀಲ್ ಮಾಸ್ಟರ್, ಬಿ ಟೀಮ್, ಕಾಂಗ್ರೆಸ್ನವರಿಂದ ದುಡ್ಡು ತಗೊಂಡಿದ್ದಾರೆ ಅಂತನ್ನುವಂಥದ್ದು ಬೊಗಳೆ ಬಿಡ್ತಾ ಇದೆ. ಈ ಬೊಗಳೆ ಬಿಟ್ಟು ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ನಾನು ಸವಾಲು ಹಾಕ್ತಾ ಇದ್ದೀನಿ. ಸುನೀಲ್ ಕುಮಾರ್ ಅವರೇ, ನಿಮಗೆ ಸವಾಲು ಹಾಕ್ತಾ ಇದ್ದೀನಿ. ಕಾರ್ಕಳದ ಯಾವುದೇ ಸ್ಥಳದಲ್ಲಿ ವೇದಿಕೆಯ ಮೇಲೆ ಇಬ್ಬರು ಒಟ್ಟಿಗೆ ನಿಂತ್ಕೊಂಡು ಆ ಭ್ರಷ್ಟಾಚಾರವನ್ನು ನಾನು ಸಿದ್ಧ ಮಾಡಿ ತೋರಿಸ್ತೀನಿ. ನೀವು ಇದು ತಪ್ಪು ಅಂತನ್ನುವಂಥದ್ದು ನಿಮ್ಮಲ್ಲಿ ನೈತಿಕತೆ ಇದ್ರೆ ಆ ವೇದಿಕೆಯನ್ನು ಸಿದ್ಧಗೊಳಿಸಿ, ನಾನು ಬರಕ್ಕೆ ಸಿದ್ಧವಾಗಿದ್ದೀನಿ ಅಂತನ್ನುವಂಥದ್ದು ನಿಮಗೆ ಸವಾಲು ಹಾಕ್ತಾ ಇದೆ. ಇನ್ನು ಡೀಲ್ ಮಾಸ್ಟರ್ 10 ಬಾರಿ ಅಲ್ಲ, ನೀವು 100 ಬಾರಿ ಹೇಳಿದ್ರು ಕೂಡ ನಿಮ್ಮ ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಕು. ಯಾರಿಗೆ ಹೇಳ್ತಾ ಇದ್ದಾರೆ? ಯಾರಿಗೆ ಹೇಳ್ತಾ ಇದ್ದೀರಿ ಡೀಲ್ ಮಾಸ್ಟರ್ ಅಂತ ಹೇಳಿ? 4 ಸಲ ಈ ಕ್ಷೇತ್ರದಲ್ಲಿ ಗೆದ್ದು ಮಿನಿಸ್ಟರ್ ಆಗಿ ಎಷ್ಟು ಲೂಟಿ ಹೊಡೆದಿದ್ದೀರಿ ಅಂತ ಒಂದ್ಸಲ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಅವಲೋಕನ ಮಾಡ್ಕೊಳ್ಳಿ. ಜನರ ಬಾಯಲ್ಲಿ ವಿಪರೀತ ಇದೆ ನೀವು ಭ್ರಷ್ಟರು ಅಂತನ್ನುವಂಥದ್ದು. ನಾನ್ ಬಿಡಿ, ನಿಮ್ಮದೇ ತಹಸೀಲ್ದಾರರು ಆರೋಪ ಮಾಡಿದ್ದ ಒಂದು ದಾಖಲೆ ಇದೆ, ನಿಮ್ಮದೇ ಶಿರಸ್ತೇದಾರ ಆರೋಪ ಮಾಡಿದ್ದು ಇವತ್ತು ಲೋಕಾಯುಕ್ತದಲ್ಲಿದೆ. ನಿಮ್ಮ ಇದರಲ್ಲೇ ಶಾಸಕರು ಮಂತ್ರಿಗಳಾದಂಥ ಈಶ್ವರಪ್ಪನವರು ವಿಧಾನಸಭೆಯಲ್ಲಿ ಮಾತನಾಡಿದ್ದು ಕೂಡ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ದಿದೆ. ಇಡೀ ರಾಜ್ಯದಲ್ಲಿ ಇವತ್ತು ಇಂಧನ ಖಾತೆಯ ಸುನೀಲ್ ಕುಮಾರ್ ಕರ್ನಾಟಕದ ನಂಬರ್ 1 ಭ್ರಷ್ಟ ಅಂತನ್ನುವಂಥದ್ದು ಜಗಜ್ಜಾಹಿರಿ. ನನಗೆ ಡೀಲ್ ಮಾಸ್ಟರ್ ಅಂತ ಹೇಳ್ತೀರಿ? ಮಾನ ಮರ್ಯಾದೆ ನಿಮಗಿದೆಯಾ? ಬನ್ನಿ, ನಾನು ಸವಾಲು ಹಾಕ್ತಾ ಇರೋದು. ಮತ್ತು ಮಾರಿಗುಡಿಗೆ ನಾನು ಹೇಳಿದೆ, ನಾನು ಯಾವುದೇ ಕಾಂಗ್ರೆಸ್ಸಿನ ವ್ಯಕ್ತಿಗಳಿಂದ, ಪಕ್ಷದಿಂದ ಒಂದೇ ರೂಪಾಯಿ ತಗೊಂಡಿಲ್ಲ ಮತ್ತು ಯಾವುದೇ ಡೀಲ್ ಮಾಡಿಕೊಂಡಿಲ್ಲ ಅಂತನ್ನುವಂಥದ್ದು ಮಾರಿಗುಡಿ ಹೋಗಿ ಪ್ರಮಾಣ ಮಾಡಿ ನಾನು ತೆಂಗಿನಕಾಯಿ ಇಟ್ಟು ಬಂದಿದ್ದೀನಿ. ನಿಮಗೆ ನೈತಿಕತೆ ಇದೆಯಾ?
ಹೋಗಿ ನಾನು ಭ್ರಷ್ಟಾಚಾರ ಮಾಡಿಲ್ಲ, ನನ್ನ ಪ್ರಮೋದ್ ಮುತಾಲಿಕರು ಕಾಂಗ್ರೆಸ್ನಿಂದ ದುಡ್ಡು ತಗೊಂಡಿದ್ದಾರೆ ಅಂತ ಅನ್ನೋದು ದಾಖಲೆ ಸಹಿತ ಹೋಗಿ ಮಾರಿಗುಡಿಗೆ ಒಂದು ತೆಂಗಿನಕಾಯಿ ಇಡಿ. ಇದೆಯಾ ನೈತಿಕತೆ? ಬಹಳ ದೊಡ್ಡ ಮಾತಾಡ್ತೀರಿ. ಇಡೀ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ರಸ್ತೆ ಇಲ್ಲ. ಆ ಮತ್ತಾವು ಬಾವಿಯ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ನೈತಿಕತೆ ಇದೆಯಾ? ಎಣ್ಣೆ ಹೊಳೆಯಲ್ಲಿ ಎಷ್ಟು ಭ್ರಷ್ಟತೆ ಆಗಿದೆ ಅಂತ ಮಾತಾಡಕ್ಕೆ ನೈತಿಕತೆ ಇದೆಯಾ ನಿಮಗೆ? ಈ ಎಲ್ಲವೂ ಕೂಡ ದಾಖಲೆ ಸಹಿತ ನಾನು ಮಾತನಾಡ್ತಾ ಇರುವಂತಹದ್ದು ಅಂತ ನೆನಪಿಟ್ಕೊಳ್ಳಿ. ನೀರಿಲ್ಲ 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 ಅಂತನ್ನುವಂಥದ್ದು ಇಡೀ ಕ್ಷೇತ್ರದ ಹಳ್ಳಿಗಳಲ್ಲಿ ಹಾಹಾಕಾರ ಇದೆ. ಕಾರ್ಕಳ ನಗರದಲ್ಲೂ ಕೂಡ ಒಂದು ವಾರಕ್ಕೆ ಒಂದು ಸಲ ನೀರು ಬರುವಂತಹ ಈ ಇದಕ್ಕೆ ಇದರ ಬಗ್ಗೆ ಮಾತನಾಡಕ್ಕೆ ನಿಮಗೆ ನೈತಿಕತೆ ಇದೆಯಾ? ನೀವು ಗೆದ್ದಿದೆ, ನಿಮಗೆ ಅಭಿನಂದನೆಗಳನ್ನು ಹೇಳ್ತಾ ಇದೆ. ಭ್ರಷ್ಟತೆಯಿಂದ, ಮೋಸದಿಂದ, ವಂಚನೆಯಿಂದ ಗೆದ್ದಿದ್ದೀರಿ ನೀವು, ನೈತಿಕತೆಯಿಂದ ಅಲ್ಲ. ನಾನು ಸೋತಿದ್ದೀನಿ, ಆದರೆ ಸತ್ಯಕ್ಕೆ, ನ್ಯಾಯಕ್ಕೆ, ಪ್ರಾಮಾಣಿಕತೆಗೆ, ಹಿಂದುತ್ವಕ್ಕೆ ಜಯ ಸಿಕ್ಕಿದೆ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ನಾನು ಹಿಂದುತ್ವದ ಹೋರಾಟದಲ್ಲಿ ಸೋತಿಲ್ಲ, ಭ್ರಷ್ಟಾಚಾರದ ವಿರುದ್ಧ ಹೋರಾಟದಲ್ಲಿ ನಾನು ಸೋಲುವುದಿಲ್ಲ. ಕೊನೆಯವರೆಗೆ ಭ್ರಷ್ಟಾಚಾರವನ್ನ ಅದನ್ನ ರಿಸಲ್ಟ್ ಕೊಡೋ ತನಕ ನನ್ನ ಹೋರಾಟ ಮುಂದುವರಿಯುತ್ತೆ ಅಂತನ್ನುವಂಥದ್ದು ನಿಮಗೆ ಎಚ್ಚರಿಕೆ ಕೊಟ್ಟು ಬುದ್ಧಿ ಕಲಿಸ್ತೀನಿ. ಏನು ಬುದ್ಧಿ ಕಲಿಸೋದು? ನೀವು ಬುದ್ಧಿ ಕಲಿಸೋ ಅವಶ್ಯಕತೆ ಇಲ್ಲ. ನನಗೆ RSS ಪ್ರಾಮಾಣಿಕತೆಯನ್ನು ಕಲಿಸಿದೆ, RSS ಸಂಸ್ಕಾರ ಕೊಟ್ಟಿದೆ, RSS ಹಿಂದುತ್ವ ಕಲಿಸಿದೆ. ಅದೇ RSS ನಿಂದ ಬಂದಂಥವ್ರು ನೀವು, ನಿಮ್ಮ ಪ್ರಾಮಾಣಿಕತೆ, RSS ಸಂಸ್ಕಾರ ಎಲ್ಲ ಹೋಯ್ತು? ಎಲ್ಲಿ ಹೋಯ್ತು ನಿಮ್ಮ RSS ಹಿಂದುತ್ವ ಕಲಿಸಿದ್ದು? ಅಪ್ರಾಮಾಣಿಕರಾಗಿ, ಭ್ರಷ್ಟರಾಗಿ, ಇಡೀ ಕಾರ್ಕಳದ ವ್ಯವಸ್ಥೆಯನ್ನೇ ಭ್ರಷ್ಟ ಮಾಡಿದಂತ ಇವತ್ತು ನೀವು ಬುದ್ಧಿ ಕಲಿಸ್ತೀವಿ ಅಂತ ಹೇಳುವಂಥದ್ದು ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ಸುನೀಲ್ ಕುಮಾರ್ ಅವರೇ, ಬಳೆ ಹಾಕೊಂಡಿಲ್ಲ, ಯಾರೂ ಬಳೆ ಹಾಕೊಳ್ಳಲ್ಲ, ನಿಮಗೆ ಯಾರು ಹೊಡೆಯಕ್ಕೂ ಬರುವುದಿಲ್ಲ. ನ್ಯಾಯದಿಂದ, ಸತ್ಯದಿಂದ ಹೋರಾಟವನ್ನು ಮಾಡೋಣ. ಜನರ ಎದುರುಗಡೆಗೆ ನಿಮ್ಮ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋಣ. ಸೊ ತಾಕತ್ತಿದ್ರೆ ನನ್ನ ಸವಾಲುಗಳನ್ನು ಸ್ವೀಕಾರ ಮಾಡಿ ಮಾರಿ ಗುಡಿ ಹೋಗಿ ತೆಂಗಿನಕಾಯಿ ಇಡಿ ಅಂತನ್ನುವಂಥದ್ದು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ.